ಆತ್ಮೀಯ ಪತ್ರಕರ್ತ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಲ್ ಇಂಡಿಯಾ ಪ್ರಾಕ್ಟೀಸಿಂಗ್ ಲಾಯರ್ಸ್ ಇತ್ತೀಚೆಗೆ ಒಂದು ಸತ್ಯಶೋಧನಾ ವರದಿ ಮತ್ತು ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸಲು ತೀರ್ಮಾನಿಸಿದ್ದೇವೆ. ಒಂದೇ ತಿಂಗಳಲ್ಲಿ ಮೇ ತಿಂಗಳಲ್ಲಿ 3 ಕೊಲೆಗಳಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಕೊಲೆ ಆಗಿದೆ. ಸೊ ಕೊಲೆಯಲ್ಲಿ 2 ಧರ್ಮದವರು, ಒಬ್ಬರು ಹಿಂದೂ, ಇನ್ನು 2 ಮುಸ್ಲಿಂ ಧರ್ಮಕ್ಕೆ ಸೇರಿರೋರು. 2 ಕೊಲೆ ಆಗಿದೆ. ಇದೊಂದು 2, ಅದೊಂದು 3. ಅಂದರೆ ಒಂದು ಕಮ್ಯುನಲ್ ಅಟ್ಯಾಕ್ಸು, ಮಾಬ್ ಲಿಂಚಿಂಗು, ಕೊಲೆಗಳು ಇದೆಲ್ಲ ಆಗ್ತಾಯಿದೆ. ಇದರ ಬಗ್ಗೆ ಒಂದು ಫ್ಯಾಕ್ಟ್ ಫೈಂಡಿಂಗ್ ಮಾಡಬೇಕಂದು ಇವತ್ತು ನಾವು ಮಂಗಳೂರು ಕಡೆ ಬಂದಿದ್ವಿ. ಎಲ್ಲ ಕಡೆನೂ ಹೋಗಿ ಬಂದಿದ್ದೀವಿ. ಅಂದರೆ ನಮ್ಗೆ ಕಂಡು ಬಂದಿದ್ದು ಯಾಕೆ ಕೊಲೆಗಳಲ್ಲೂ ಆಗುತ್ತೆ ಅಂದರೆ, ಒಂದು ಅಂಡರ್ವರ್ಲ್ಡ್ ಮಾಫಿಯಾ ಮತ್ತು ಅದಕ್ಕೆ ಕೋಮುವಾದ ಬಣ್ಣ ಹಚ್ಚಿದ್ದಾರೆ. ಈಗ ಮರಳು, ಕೋಲಿ, ಕಲ್ಲು, ರಿಯಲ್ ಎಸ್ಟೇಟು, ಮಸಾಜ್ ಪಾರ್ಲರ್ಸು, ಇದನ್ನೆಲ್ಲ ಕಂಪ್ಲೀಟ್ ಮಾಫಿಯಾ ಕಂಟ್ರೋಲಲ್ಲಿ ಇದೆ. ಅವರಿಗೆ ರೌಡಿ ಶೀಟರ್ಸು ಈ ಥರ ಒಂದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಬೇಕಾಗುತ್ತೆ. ಅದರಿಂದ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸನ್ನೇ ಅವರು ಉತ್ಪಾದನೆ ಮಾಡ್ತಾರೆಂದು ಕಾಣ್ತಾ ಇದೆ. ಈಗ ರಹೀಮು ಮನೆಗೆಲ್ಲ ಹೋಗಿ ಬಂದ್ವಿ. ರಹೀಮ್ ಅವ್ರ ಜೊತೆ ಅಟ್ಯಾಕ್ ಆದ ಆ ಹುಡುಗನ ಹತ್ರನೂ ಮಾತಾಡ್ಕೊಂಡು ಬಂದ್ವಿ. ಸೊ ಅಟ್ಯಾಕ್ ಆದಾಗ ಏನಾಗುತ್ತಂದರೆ, ಈಗ ಒಂದೇ ಊರಿನವರು ರಹೀಮು ಮತ್ತು ಯಾರನ್ನೆಲ್ಲ ಬಂಧಿಸಿದ್ದಾರೆ ಆರೋಪಿಗಳು ಎಲ್ಲರೂ ಕೂಡ ಒಂದೇ ಊರಿನವರು, ಗೊತ್ತಿದೆ. ಅವನು ದೀಪು ಅವರ ಅಪ್ಪಗೆ ಮೈ ಹುಷಾರಿಲ್ಲ, ರಕ್ತ ಕೊಟ್ಟಿದ್ದಾರೆ. ಮತ್ತು ಆವತ್ತು ದಿವಸ ಅದೇ ಪಿಕಪ್ ವ್ಯಾನಲ್ಲಿ ಅವರು ತಾಯಿ ಮತ್ತು ತಮ್ಮನಿಗೆ ಕೂಡ ಲಿಫ್ಟ್ ಕೊಟ್ಟಿದ್ದಾರೆ. ಇವರು ಒಂದು ಜಾಗದಲ್ಲಿ ಸೇರಿದ್ದಾಗ ಏನು ಕಾನ್ವರ್ಸೇಷನ್ ಆಯಿತು ಅಂದು ನಾನು ಒಬ್ಬನೇ ಒಂದು ಸಿಂಗಲ್ ಐ ವಿಟ್ನೆಸ್ ಕೇಳಿದೆ. ಆ ಹುಡುಗ ಹೇಳ್ದ, ನಮ್ಮನ್ನು ಬಿಟ್ಬಿಡಿ, ನಮ್ಮನ್ನೇ ಯಾಕೆ ಹೊಡಿತೀರಾ, ನಿಮಗೂ ನಮ್ಗೆ ಏನಿದೆ, ನಾನು ಯಾವ ರಾಜಕೀಯ ಪಕ್ಷದಲ್ಲಿನೂ ಇಲ್ಲ, ನಾನು ಯಾವ ಇದರಲ್ಲಿನೂ ಇಲ್ಲ, ನಮ್ಮನ್ನು ಬಿಟ್ಬಿಡಿ ಅಂದು ಭಾರೀ ಕೇಳಿದ್ದಾರೆ. ಇಲ್ಲ, ನಾವು ಬಿಡೋದಿಲ್ಲ, ಸುಹಾಸ್ ಶೆಟ್ಟಿ ಮರ್ಡರ್ ಆಗಿದೆ, ನಾವು ನಿಮ್ಮನ್ನು ಕೊಲ್ಲುತ್ತೇವೆ ಎಂದು ಮರ್ಡರ್ ಆಗಿದೆ. ಅಂದರೆ ಇಂಡಿವಿಜುವಲ್ ಟಾರ್ಗೆಟೆಡ್ ಕಿಲ್ಲಿಂಗ್ ಇಲ್ಲ, ಇದು ಇಂಡಿವಿಜುವಲ್ ಟಾರ್ಗೆಟೆಡ್ ಕಿಲ್ಲಿಂಗ್ ಇಲ್ಲ, ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗ್. ಅಂದರೆ ರಹೀಮ್ ಒಂದು ಕಮ್ಯುನಿಟಿಗೆ ಸೇರಿದ್ದಾನೆ ಅನ್ನೋ ಒಂದೇ ಕಾರಣದಿಂದ ಟಾರ್ಗೆಟೆಡ್ ಕಿಲ್ಲಿಂಗ್, ಅದು ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗ್. ನೋಡಿ, 25ನೇ ತಾರೀಕು ಬಾಜ್ಪಾಯಿಯಲ್ಲಿ ಒಂದು ಮೆರವಣಿಗೆ ಆಗುತ್ತೆ, ಒಂದು ಮೀಟಿಂಗ್ ಆಗುತ್ತೆ. ಪೊಲೀಸರು ಅದಕ್ಕೆ ಅನುಮತಿ ಕೂಡ ಕೊಟ್ಟಿದ್ದಾರೆ, ಕೊಡಬಾರ್ದಾಗಿತ್ತು. ಸೊ ಮೀಟಿಂಗಲ್ಲಿ ಮಾತಾಡುವಾಗಲೇ ಭಾಷಣದಲ್ಲಿ ನಾವು ಕೊಲ್ಲುತ್ತೇವೆ, ವಿ ವಿಲ್ ಫಿಕ್ಸ್ ಅಂದೇ ಹೇಳ್ತಾರೆ. 25 ಆಗುತ್ತೆ, 26, 27 ಈ ಹುಡುಗರು ಯಾರೆಲ್ಲ ಬಂಧಿಸಿದ್ದಾರೆ ಇವರೆಲ್ಲ ಆ ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ. ಅದೇ ಕಾರಣದಿಂದನೇ ಅಟ್ಯಾಕ್ ಆಗಿದೆ. ಸೊ ಇದು ಟಾರ್ಗೆಟೆಡ್ ಕಿಲ್ಲಿಂಗ್. ಅಶ್ರಫ್ಗೂ ಈ ಪಾಲಿಟಿಕ್ಸ್ಗೂ ಯಾವುದು ಸಂಬಂಧ ಇಲ್ಲ. ಅಶ್ರಫ್ ಕೇರಳ, ಆದರೆ ಅವನು ಒಂದು ಮುಸಲ್ಮಾನ ಅಷ್ಟೇ. ಅಲ್ಲಿ ಕ್ರಿಕೆಟ್ ಆಟ ಆಡಿದ್ದಾರೆ. ಬಂದ ವಿಷಯ, ಕ್ರಿಕೆಟ್ ಕಾಣಲು, ಅದನ್ನು ವೀಕ್ಷಿಸಲು ಯಾರು ಮುಸಲ್ಮಾನರು ಬರಬಾರ್ದಂದು ಕೂಡ ಬೋರ್ಡ್ ಹಾಕಿದ್ರಂತೆ. ಇವನು ಬಂದಿದ್ರೆ ಯಾರೋ ಒಬ್ಬರು ಈಗೇನು ರೌಡಿ ಶೀಟರು ಒಡಿ ಅಂತ ಹೇಳಿದ್ದಾರೆ. 21, 22, 23 ವಯಸ್ಸು ಹುಡುಗರು ಸಿಕ್ಕಾಬಟ್ಟೆ ಹೊಡೆದು ಕಾರದ ಪುಡಿಯೆಲ್ಲ ಹಾಕಿ ಸಾಯಿಸಿದ್ದಾರೆ. ಡೆಡ್ ಬಾಡಿ ಅಲ್ಲಿ ಬಿದ್ದಿದೆ. ಡೆಡ್ ಬಾಡಿ ಇರೋವರೆಗೆ ಕೂಡ ಅವರು ಕ್ರಿಕೆಟ್ ಪ್ಲೇ ಮಾಡಿದ್ದಾರೆ. ಅಂದರೆ ಇಷ್ಟೊಂದು ಹೇಟ್, ದ್ವೇಷ ಒಂದು ಕಮ್ಯುನಿಟಿ ಮೇಲೆ ಇದೆ, ಅಷ್ಟು ಮಾತ್ರ ಅನ್ನೋದು ಒಂದು. ಮತ್ತು ಸುಹಾಸ್ ಶೆಟ್ಟಿ ಅವ್ರ ಹೆಸರೇ ಗೊತ್ತಾಗುತ್ತೆ, ಅವರು ಹಿಂದೂ.
ಮತ್ತು ಬಜರಂಗ್ ದಳಲ್ಲಿ ಇದ್ದರು ಅಂದು ಕೂಡ ಮಾಧ್ಯಮದವ್ರಿಗೆ ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಅದು ಟಾರ್ಗೆಟೆಡ್, ಕಮ್ಯುನಿಟಿ ಟಾರ್ಗೆಟೆಡ್ ಅಟ್ಯಾಕ, ಇಂಡಿವಿಜುವಲ್ ರಿವೆಂಜ್ ಟಾರ್ಗೆಟೆಡ್ ಅಟ್ಯಾಕ್ ಅಂದರೆ ಅದು ಇಂಡಿವಿಜುವಲ್ ರಿವೆಂಜ್ ಟಾರ್ಗೆಟೆಡ್ ಅಟ್ಯಾಕ್, ನಾಟ್ ಎ ಕಮ್ಯುನಲ್ ಅಟ್ಯಾಕ್. ಅವರು 2 ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ ಮತ್ತು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ, ಹಪ್ತಾ ವಸೂಲಿ ಮಾಡೋದು ಇದೆಲ್ಲ ಕೂಡ ನಡೆದಿದೆ. ಸೊ ದಟ್ ಈಸ್ ಇಂಡಿವಿಜುವಲ್ ಟಾರ್ಗೆಟೆಡ್ ಕಿಲ್ಲಿಂಗ್. ಇದು ಕಮ್ಯುನಿಟಿ ಟಾರ್ಗೆಟೆಡ್ ಮರ್ಡರ್ಸು. ಈಗ ದುರಂತ ಏನಂದರೆ ಸುಭಾಷ್ ಶೆಟ್ಟಿ ಏನೋ ಮರ್ಡರ್ ಆಗಿದೆ, ಅದನ್ನೇ NIAಗೆ ಕೊಟ್ಟಿದ್ದಾರೆ. ಆದರೆ ಈ ಅಶ್ರಫ್ ಅದು ಮಾಬ್ ಲಿಂಚಿಂಗು, ಅದು ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗು. ರಹೀಮು ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗು. ಈಗ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ 2KLM, 2K ಅಂದರೆ ಟೆರರಿಸ್ಟ್ ಆ್ಯಕ್ಟು, ಟೆರರಿಸ್ಟ್ ಆರ್ಗನೈಸೇಷನ್, ಟೆರರಿಸ್ಟ್ ಗ್ಯಾಂಗ್. ನೋಡಿ, ಸುಭಾಷ್ ಶೆಟ್ಟಿ ಕೇಸಲ್ಲಿ ಬಂಧಿಸಿದ್ದಾರೆ. ಎನಿ ಮರ್ಡರ್ ಈಸ್ ಇನ್ಹ್ಯೂಮನ್, ವಿ ಅಪೋಸ್ ಎನಿ ಮರ್ಡರ್. ಆಯಿತು. ಈಗ ತನಿಖೆಯಲ್ಲಿ ತಾರತಮ್ಯ ಅಂದರೆ ಒಂದು ಮುಸಲ್ಮಾನ ಅಂದರೆ ಅವನಿಗೆ ಸುಣ್ಣ ಹಚ್ತಾರೆ, ಒಂದು ಫಾರ್ವರ್ಡ್ ಕಮ್ಯುನಿಟಿ, ಮೆಜಾರಿಟಿ ಕಮ್ಯುನಿಟಿ ಅಂದರೆ ಬೆನ್ನೆ ಹಚ್ತಾರೆ. ತಾರತಮ್ಯ ನೋಡಿ, ಎಲ್ಲಿ ಈ UAP ಆ್ಯಕ್ಟ್ ಇನ್ವಾಕ್ ಮಾಡಬೇಕು, ಎಲ್ಲಿ NIA ಕೊಡಬೇಕೋ ಅಲ್ಲಿ ಕೊಟ್ಟಿಲ್ಲ. ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗೇ UAP ಆ್ಯಕ್ಟು. ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗಲ್ಲಿ ಜನರಲ್ಲ ಹಾಕಿ ಇಂಡಿವಿಜುವಲ್ ಟಾರ್ಗೆಟೆಡ್ ಅಟ್ಯಾಕಲ್ಲಿ UAP ಹಾಕಿದ್ದಾರೆ. ಇದು ತಾರತಮ್ಯ. ಇಟ್ ವೈಲೇಟ್ಸ್ ಆರ್ಟಿಕಲ್ 14, 15 and 16, ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಟು ಎವ್ರಿ ಸಿಟಿಸನ್ಸು. ಅದರಲ್ಲಿ ನೋ ಡಿಸ್ಕ್ರಿಮಿನೇಷನ್. ಸೊ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ನ ವೈಲೇಟ್ ಮಾಡಿದ್ದಾರೆ ಅಂದು ಒಂದು. ಸೊ UAP ಇನ್ವೋಕ್ ಮಾಡಿದ್ದು ಸುಭಾಷ್ ಶೆಟ್ಟಿ ಕೇಸ್ನಲ್ಲಿ ಇಟ್ ಈಸ್ ಪೊಲಿಟಿಕ್ಸ್, ಕಮ್ಯುನಲ್ ಪಾಲಿಟಿಕ್ಸು. ಇದು ಮಿಸ್ಯೂಸ್ ಆಫ್ ಪೊಲಿಟಿಕಲ್ ಪವರ್, ಮಿಸ್ಯೂಸ್ ಆಫ್ ಹೋಮ್ ಮಿನಿಸ್ಟ್ರಿ ಪವರ್ ಅಂತ ಕೂಡ ಹೇಳ್ತೀನಿ. ಸೊ ದಿಸ್ ಈಸ್ ಒನ್. ಈಗ ಇಲ್ಲಿ ನಾನು ಮೊದಲೇ ಹೇಳಿದೆ, ಒಂದು ಬಿಸ್ನೆಸ್ ಒಂದು ಆಲ್ ಅಂಡರ್ವರ್ಲ್ಡ್ ಬಿಸ್ನೆಸ್ಸು. ಆ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದೇ ಪಾಲಿಟಿಕ್ಸು. ಕಮ್ಯುನಲೈಸೇಷನ್ ಆಫ್ ಕ್ರೈಮ್, ಕ್ರಿಮಿನಲೈಸೇಷನ್ ಆಫ್ ಕಮ್ಯುನಲ್, ಪೊಲಿಟಿಸೈಸೇಷನ್ ಆಫ್ ಕ್ರೈಮು, ಗ್ಲ್ಯಾಮರು, ಕಮ್ಯುನಲೈಸೇಷನು. ಈ ಥರ ಒಂದು ಚೌಕಟ್ಟಿನಲ್ಲಿ ಈ ಕೊಲೆಗಳು ನಡೀತಾ ಇದೆ. ಹೇಟ್ ಸ್ಪೀಚ್ ಮಾಡ್ತಾರೆ. ಒಬ್ರೊಬ್ಬರ ಮೇಲೇನೂ 8 ಕೇಸು, 10 ಕೇಸು, 20 ಕೇಸು, 30 ಕೇಸು ಹೈಕೋರ್ಟಲ್ಲಿ ಸ್ಟೇ ಕೊಟ್ಬಿಡ್ತಾರೆ. ವಾಟ್ ಈಸ್ ದ ರೀಸನ್ ಹೈಕೋರ್ಟಲ್ಲಿ ಸ್ಟೇ ಕೊಡ್ತಾರೆ ಅಂದರೆ, ಈಗ ಕಾನೂನನ್ನು ತಿದ್ದುಪಡಿ ಮಾಡಿದ್ದಾರೆ. ಈಗ ಹೇಟ್ ಸ್ಪೀಚ್, ದ್ವೇಷ, ಕಮ್ಯುನಲ್ ಹೇಟ್ರೆಡ್, ಇದಕ್ಕೆ ಹಳೆ ಕಾನೂನು IPCನಲ್ಲಿ 153A, 153B, 295, 505(2) ಇತ್ತು. ಪನಿಷ್ಮೆಂಟು 3 years to 7 years. ಈಗ ಅದನ್ನೇ 196, 197, 299 ಅಂತ ಹಾಕಿದ್ದಾರೆ. 3 years to 7 years. ಅಂದರೆ ಅದಕ್ಕೆ ಬೇಕಂದೆ ಮೇ ಬಿ ಇಂಟೆನ್ಷನಲಿ 173 BNSS ಅಂದು ಒಂದು ಪ್ರಾವಿಷನ್ನ ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಅದರಲ್ಲಿ 3 ವರ್ಷದಿಂದ 7 ವರ್ಷ ಅವರಿಗೆ ಪನಿಷ್ಮೆಂಟ್ ಇರೋ ಅಫೆನ್ಸ್ಗೆ ದೂರು ಕೊಟ್ಟರೆ FIR ರಿಜಿಸ್ಟರ್ ಮಾಡೋಂಗಿಲ್ಲ, ಮತ್ತು 14 days ನೋಟಿಸ್ ಕೊಡಬೇಕು. ಆ ಅಫೆನ್ಸ್ ಇದ್ದರೆ ಅರೆಸ್ಟ್ ಮಾಡೋಂಗಿಲ್ಲ. ಸೊ ಇದು ಇಂಟೆನ್ಷನಲಿ ಅಮಿತ್ ಶಾ ಅವರು ಮಾಡಿದ್ರ ಅನ್ನೋದು. ಯಾಕೆಂದರೆ ಲಾ ಕಮಿಷನ್ನ ಹೊರತುಪಡಿಸಿ, ಜೂರಿಸ್ಟ್ಗಳನ್ನ, ಅಡ್ವೊಕೇಟ್ ಅಸೋಸಿಯೇಷನ್, ಬಾರ್ ಅಸೋಸಿಯೇಷನ್ ಹೊರತುಪಡಿಸಿ ಒಂದು ಹ್ಯಾಂಡ್ ಪಿಕ್ಡ್ ಲೋ ಲೆವೆಲ್ ಅಫಿಷಿಯಲ್ಸನ್ನು ಇಟ್ಕೊಂಡು ಆ ಪಾರ್ಲಿಮೆಂಟಲ್ಲಿ ಡಿಬೇಟೇ ಇಲ್ಲದೆ ಈ 173ನ ಇನ್ಸೆಂಟ್ ಮಾಡಿದ್ದಾರೆ. ಅದರಿಂದ ಈ ಹೇಟ್ ಸ್ಪೀಚು ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ನನ್ನ ಆ್ಯಸ್ ಎ ಲಾಯರ್ ಈ ಹೇಟ್ ಸ್ಪೀಚನ್ನು ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ ಅದರಲ್ಲಿ ಅಮೆಂಡ್ಮೆಂಟ್ ಮಾಡಿ ಧರ್ಮದ ಮೇಲೆ ದ್ವೇಷನ ಭಾಷಣ ಮಾಡಿದರೆ ಅಮೆಂಡ್ಮೆಂಟ್ ಮಾಡಿ ಕರ್ನಾಟಕ ಆ್ಯಕ್ಟ್, ಅದು ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರ ಇದೆ, ಅವರು ಅಸೆಂಬ್ಲಿಯಲ್ಲಿ ಪಾಸ್ ಮಾಡ್ಬೋದು. ಇದುವರೆಗೆ ಮಾಡಿಲ್ಲ. ಮತ್ತು
ಯು ಎ ಪಿ ಆ್ಯಕ್ಟ್ ಇನ್ವೋಕ್ ಮಾಡಬೇಕು. ನ್ಯಾಷನಲ್ ಇಂಟೆಗ್ರಿಟಿ, ಸಾವರಿನಿಟಿ, ಸೆಕ್ಷೇಷನಲಿಸಮ್, ಇದೆಲ್ಲ ಅನ್ಲಾಫುಲ್ ಆ್ಯಕ್ಟಿವಿಟೀಸು, ಅನ್ಲಾಫುಲ್ ಅಸೋಸಿಯೇಷನ್ಸು, ಇದೆಲ್ಲ ಕೂಡ ಯು ಎ ಪಿ ಎನಲ್ಲಿ ಬರುತ್ತೆ. ಆದರೆ ಏನಾಗುತ್ತೆ, ಒಂದು ಕೈಯಲ್ಲಿ ಕಲ್ಲು, ಒಂದು ಕೈಯಲ್ಲಿ ಬಾಮ್ ಇದ್ದರೆ ಬೇಯ್ಲು, ಕಲ್ಲಿದ್ದರೆ ಜೈಲು, ಅಂದರೆ ಧರ್ಮ ನೋಡ್ತಾರೆ ಅಲ್ಲಿ. ಮತ್ತು ಯು ಎ ಪಿ ಆ್ಯಕ್ಟು ಒಂದು ಧರ್ಮದವ್ರ ಮೇಲೆ ಮಾತ್ರ ಇನ್ವೋಕ್ ಮಾಡ್ತಾರೆ, ಇನ್ನೊಂದರ ಮೇಲೆ ಇನ್ವೋಕ್ ಮಾಡಲ್ಲ. ಸೊ ಯು ಎ ಪಿ ಆ್ಯಕ್ಟ್ ಇನ್ವೋಕ್ ಮಾಡಿದರೆ ಮಾತ್ರ ಕಂಟ್ರೋಲ್ ಮಾಡೋಕ್ಕೆ ಬರುತ್ತೆ. ಇನ್ನೊಂದು, ಈಗ ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅಂದು ಒಂದು ರಕ್ಷಣೆ ಮಾಡ್ತೀವಿ ಅಂದೆಲ್ಲ ಹೇಳ್ತಾ ಇದ್ದಾರೆ. ದಟ್ ಪ್ರೋಸೆಸ್ ಈಸ್ ಗೋಯಿಂಗ್ ಆನ್. ಆ್ಯಂಟಿ ಕಮ್ಯುನಲ್ ಲಾ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಪನಿಷ್ಮೆಂಟ್ ಅಪ್ ಟು 3 years. ಅಪ್ ಟು 3 years ಅಂದರೆ ಅದು ನಾನ್ ಕಾಗ್ನಿಸಬಲ್ ಅಫೆನ್ಸು, FIR ಮಾಡೋಂಗಿಲ್ಲ, ಅರೆಸ್ಟು ಮಾಡೋಂಗಿಲ್ಲ. ಈಗ ಫೋರ್ಸು ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅದು ಏನಾಗುತ್ತೆ, ಹಲ್ಲಿಲ್ಲದೆ ಹಾವು ಆಗುತ್ತೆ. ಹಾವಿಗೆ ಹಲ್ಲಿದ್ದರೆ, ವಿಷ ಇದ್ದರೆ ಮಾತ್ರ ವ್ಯಾಲ್ಯೂ ಇರುತ್ತೆ. ಹಲ್ಲು ವಿಷ ಕಿತ್ತುಬಿಟ್ಟು ಹಾವು ಬಿಟ್ಟರೆ ಜನಗಳು ಆಟ ಆಡ್ತಾರೆ. ಆ ರೀತಿ ದಿ ಫೋರ್ಸ್ ಈಸ್ ನಾಟ್ ಎಕ್ವಿಪ್ಡ್ ವಿತ್ ದಿ ಲಾ. ಸೊ ಅದರಿಂದ ಕಮ್ಯುನಲ್ ಹೇಟ್ರೇಟನ್ನೇ ಕಾನೂನು ಮುಖಾಂತರ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಾ ಇದೆ. ಎರಡನೇದು, ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರು. ಇಲ್ಲಿ ಲಾ ಬ್ರೇಕರ್ಸೇ ಲಾ ಮೇಕರ್ ಆಗ್ತಾರೆ. ಅಂದರೆ ಲಾ ಕೀಪರ್ಸು ಪೊಲೀಸು. ಈಗ ಪೊಲೀಸರು ಒಂದೊಂದು ಸ್ಟೇಷನಲ್ಲಿ ನೋಡಿದರೆ 10 ವರ್ಷ ಒಂದು ಕಾನ್ಸ್ಟೇಬಲ್ ಒಂದೇ ಸ್ಟೇಷನಲ್ಲಿ ಇರ್ತಾರೆ. ಅಲ್ಲಿ ಇನ್ಸ್ಪೆಕ್ಟರ್ಸು ಏನು ಇದು, ಇವ್ರದ್ದು ಎಲ್ಲನೂ ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರು, 3 ಜನನೂ ಒಂದು ರೈಲಲ್ಲಿ ಹೋಗ್ತಿರ್ತಾರೆ, ಒಂದೇ ಇದರಲ್ಲಿ. ಸೊ ನನ್ನ ಪ್ರಕಾರ ಇಲ್ಲಿ ಈ ಸ್ಪಾಟ್ ಸ್ಟಡಿ ಫ್ಯಾಕ್ಟ್ ಫೈಂಡಿಂಗಲ್ಲಿ ನೋಡಿದರೆ ಮೋಸ್ಟ್ ಆಫ್ ದ ಕಿಲ್ಲಿಂಗ್ಸ್, ಮೋಸ್ಟ್ ಆಫ್ ದ ಅಟ್ಯಾಕ್ಸ್ ಆರ್ ಡ್ಯೂ ಟು ಇನ್ಯಾಕ್ಟಿವೇಷನ್ ಆಫ್ ದಿ ಪೊಲೀಸರು ತಕ್ಷಣ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಈಗ ಸುಭಾಷ್ ಶೆಟ್ಟಿ ಅಟ್ಯಾಕ್ ಆದಮೇಲೆ 4 307 ಎಲ್ಲ ಯುವಕರಿಗೆ ಚಾಕು ಹಾಕಿದ್ದಾರೆ. ಚಾಕು ಸೀರಿಯಸ್ ಅಫೆನ್ಸಸ್ಸು 4. ಇದರ ರಿಪೀಟೆಡ್ ಆಗಿದ್ದು ಯಾವುದೂ ಬರ್ತಾ ಇಲ್ಲ. ಇದರಿಂದ ಏನಾಗುತ್ತೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ವೆಸ್ಟ್ಮೆಂಟು ಬರೋದಿಲ್ಲ, ಅಭಿವೃದ್ಧಿ ಆಗೋದಿಲ್ಲ. ಮತ್ತು ಸುಮಾರು ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ. ಇನ್ಸ್ಟಿಟ್ಯೂಷನ್ ಕೂಡ ಮಕ್ಕಳನ್ನು ಕಳಿಸಲು ಭಯಭೀತಿ ಉಂಟು ಮಾಡಿದ್ದಾರೆ. ಅದರಿಂದ ಅಭಿವೃದ್ಧಿ. ಇನ್ನೊಂದು, ಈ ಅಲ್ಪಸಂಖ್ಯಾತರು ಫೀಲ್ಸ್ ವೆರಿ ವೆರಿ ಅನ್ಕಂಫರ್ಟಬಲ್, ಅನ್ಪ್ರೊಟೆಕ್ಟಿವ್, ಲೀಗಲ್ ಪ್ರೊಟೆಕ್ಷನ್ ಇಲ್ಲ. ಈಗ ಒಬ್ಬನೇ ಹೋದರೆ ಏನಾಗುತ್ತೆ, 4 ಸ್ಟ್ಯಾಬಿಂಗ್ ಆಗಿದೆ, 1 ಮರ್ಡರ್ ಆಗಿದೆ, ಇನ್ನೊಂದು ಅಟೆಂಪ್ಟ್ ಟು ಮರ್ಡರ್ ಆಗಿದೆ. ಈ ವಾತಾವರಣದಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ ಅವರು? ಆಟೋ ಓಡಿಸ್ತಾರೆ, ಇಲ್ಲ ಪಿಕಪ್ ವ್ಯಾನ್ಸು, ಕನ್ಸ್ಟ್ರಕ್ಷನ್ ವರ್ಕು, ಇಂಥ ಕೆಲಸ, ಫಿಶ್ಶು, ಅದು ಏನು ಒಂದು ಇದು ಇಂಡಿಯಾ ಈಸ್ ಟರ್ನಿಂಗ್ ಲೈಕ್ ಅ ಯುಗಾಂಡ ಆರ್ ರೋಗ್ ಸಿಟಿ. ಇಂಡಿಯಾ ಈಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ, ಬಟ್ ಕರಾವಳಿ ಪ್ರದೇಶದಲ್ಲಿ ಇಟ್ಸ್ ಅ ಬ್ಯಾಡ್ ಲ್ಯಾಬೊರೇಟರಿ. It will bring bad name not only to the people of Dakshina Kannada, entire Karavali, as well as the state. So ಮಾಧ್ಯಮದರು ವಿಚಾರಣೆಗಳೆಲ್ಲ ಕೂಡ, see, there must be a political understanding, a proper understanding of the history. Misinformation, disinformation, ದ್ವೇಷ ಭಾಷಣವನ್ನು ಕಟ್ ಮಾಡಿದ್ರೇನೆ ಇದೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ಇದು. ಸೊ ಇಷ್ಟು ನಿಲ್ಲಿಸ್ತೀನಿ. ಇದಕ್ಕೆ ಮೇಲೆ ಕ್ವಶನ್ಸ್ ಇದ್ದರೆ ಕೇಳ್ಬೋದು. ಈಗ ನೀವು ಅಶ್ರಫ್ ಮರ್ಡರು, ಆಮೇಲೆ ಫಾಲೋಡ್ ಬೈ ಸುಭಾಷ್ ಶೆಟ್ಟಿ ಅಂಡ್ ರೈಮಾನ್ ಮಾಡ್ತಾರೆ. ಸುಭಾಷ್ ಶೆಟ್ಟಿನ ಇಟ್ಸ್ ಇದು ರಿವೆಂಜ್ ಮರ್ಡರ್, ರಿವೆಂಜ್ ಇದರಲ್ಲಿ ಅದರ್ ಟು ಕಮ್ಯುನಿಟಿ. ಆಲ್ ದ 3 ಆರ್ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್. ಕರೆಕ್ಟ್. ಈಗ ಆ ಇದರಲ್ಲಿ ಹೌ ಕ್ಯಾನ್ ಯು ಮೇಕ್ ಸಚ್ ಅ ಬ್ರಾಡ್ ಬೇಸ್ಡ್ ಸ್ಟೇಟ್ಮೆಂಟ್ when the investigation is still not completed? 3 ಕೇಸ್ನಲ್ಲಿ ಇದಾಗ್ತಾ ಇದೆ, still the investigation is going on. How can you make such a this one factual scenario? Factual scenario. ಅದೇ ಹೇಳ್ತೀನಿ. ಯು ಪುಟ್ ಮಿ ಅ ಕ್ವಶನ್, ಐ ವಿಲ್ ಆನ್ಸರ್. ನೋಡಿ, ಒಂದಿಗೆ NIA UAPA ಇನ್ವೋಕ್ ಆಗಿದೆ. ಒಂದು ಕೇಸ್ UAPA ಆಗಿಲ್ಲ, NIA ಇನ್ವೋಕ್ ಆದರೆ NIA ವೆದರ್ 6 subsection 4
6, wait sir, subsection ಈಗ 4. when it is involved, FIR ದಲ್ಲಂತೂ ಇಲ್ಲ. Still, it's been referred to. When it is referred, ಅಲ್ಲ, it's not invocation. no. When how- it is referred, there must be a schedule offence. There is a schedule offence. 302. ಇದರಲ್ಲಿ ಕ್ಲಿಯರ್ ಆಗಿದೆ, ಆರ್ಡರ್ ದಲ್ಲಿ ಕ್ಲಿಯರ್ ಆಗಿದೆ. There is a suspicion. ಆಯ್ತು. Suspicion Why ಅಂತ ಹೇಳಿದ್ದಾರೆ. NIA? Huh? Why NIA in one case? Refer all the 3 cases to NIA. 3 ಮರ್ಡ್ರು ಪ್ರೈಮಾ ಫೇಸಿ ನಾನು ಹೇಳಿದ್ದು ಮೇಲ್ನೋಟಕ್ಕೆ ಕಂಡು ಬರೋದು, ಡಾಕ್ಯುಮೆಂಟಲ್ಲಿ ಕಂಡು ಬರೋದು. 1 appears to be a revenge murder on personal basis, 2 appears to be murder on community basis. ಈಗ UAPA NIA ಬರೋದು ಇಫ್ ದೆರ್ ಈಸ್ ಎ ಶೆಡ್ಯೂಲ್ ಅಫೆನ್ಸ್. ವಿತೌಟ್ ಎ ಶೆಡ್ಯೂಲ್ ಅಫೆನ್ಸ್ NIAಗೆ ಅಧಿಕಾರ ಎಲ್ಲಿ ಬರುತ್ತೆ? ಶೆಡ್ಯೂಲ್ ಅಫೆನ್ಸ್ನ ಬಿಟ್ಟು ಬೇರೆ ಅಫೆನ್ಸ್ ಇನ್ವೆಸ್ಟಿಗೇಟ್ ಮಾಡುವ ಅಧಿಕಾರ NIAಗಿಲ್ಲ. CBI ಮಾಡುತ್ತೆ. ಆನ್ ರೆಫರೆನ್ಸ್ CBI ಕ್ಯಾನ್ ಇನ್ವೆಸ್ಟಿಗೇಟ್. NIA ಕ್ಯಾನ್ ಇನ್ವೆಸ್ಟಿಗೇಟ್ ಎನಿ ಅಫೆನ್ಸ್ along with UAPA. UAP schedule offense, suppose fake note is a schedule offense. Fake note 389 A, B, C, D. So, ಇದು schedule offense, ತನಿಖೆ ಮಾಡ್ಬೋದು. 302 is not a schedule offense. ಒಂದು ಕೇಸ್ ಮಾತ್ರ NIAಗೆ, ಎಲ್ಲನೂ ಕೊಡಿ. ಈಗ ಬಿಜೆಪಿ ಅವರು ಹೇಳಿದ್ರು ಸುಭಾಷ್ ಶೆಟ್ಟಿ ಮರ್ಡರ್ ಕೇಸಲ್ಲಿ PF ಅವರ ಕೈವಾಡ ಇದೆ ಅಂತ. ಬ್ಯಾಂಡ್ ಆರ್ಗನೈಸೇಷನ್ ಕೈವಾಡ ಇರೋ ಕಾರಣ ಅದಕ್ಕೆ ನೋಡಿ, ಮಾಡಿದೆ ಅಂತ. PFI is not banned like ISIS, Al-Qaeda. See, that is declared as terrorist organization. PFI is not declared as terrorist organization. It is declared as unlawful association. ಹಾಗಂದರೆ ಅನ್ಲಾಫುಲ್ ಅಸೋಸಿಯೇಷನ್ದು ಇದಕ್ಕೆ ಬರೋದಿಲ್ಲ NIAಗೆ. ಓನ್ಲಿ ಟೆರರಿಸ್ಟ್ ಆರ್ಗನೈಸೇಷನ್ ಅಂಡರ್ ಸೆಕ್ಷನ್ 35(1) ಆಫ್ UAP ಆ್ಯಕ್ಟ್. ಟೆರರಿಸ್ಟ್ ದೆರ್ ಆರ್ 42 ಟೆರರಿಸ್ಟ್ ಆರ್ಗನೈಸೇಷನ್. ಆ ಲಿಸ್ಟಲ್ಲಿ PFI ಇಲ್ಲ. ಸೊ ಅದರಿಂದ ಆಸ್ ಅ ಅನ್ಲಾಫುಲ್ ಅಸೋಸಿಯೇಷನ್, not as a association ಅಂತ ಬಂದಲ್ಲ. not ಅದೇ ಸರ್ Activities of ಸರ್ unlawful 35(1) ಸರ್ ನೀವು ಗೂಗಲ್ ಮಾಡಿ 35(1). there are 42 banned organization. PFI is not a banned organization. ಈಗ PFI ಕೈವಾಡ ಇದೆ, ಯಾರದೇ ಕೈವಾಡ ಇರುತ್ತೆ ತನಿಖೆ ಮಾಡಿ. ಬಟ್ ಒಂದು ಮಾತ್ರ NIA, 2 ಯಾಕೆ ಇಲ್ಲ? ತಪ್ಪೇ ಯಾರು ಕೊಲೆ ಬೇಕಾಗಿಲ್ಲ. ಯಾರು ಮಾಡಿ ಸುಭಾಷ್ ಶೆಟ್ಟಿ, ವಿ ಡೋಂಟ್ ಅಕ್ಸೆಪ್ಟ್ ದಟ್ ಮರ್ಡರ್. ಅಲ್ಟಿಮೇಟ್ಲಿ ಲಾ ತನಿಖೆ ಮಾಡಲಿ, ಏನು ಶಿಕ್ಷೆ ಆಗುತ್ತೆ ಆಗಲಿ, ಲಾನ ಕೈಯಲ್ಲಿ ತಗೊಂಡು ಕೊಲೆ ಮಾಡಿಬಿಡೋದ ಅಂದರೆ ಸಿಟಿ ಹೆಸರೇ ನಾವೇನು ವಿ ಆರ್ ನಾಟ್ ಜಸ್ಟಿಫೈಯಿಂಗ್ ಎನಿ ಅಟ್ಯಾಕ್. ವೆನ್ ಒಂದು ಕೇಸು ನೀವು NIA ಕಳಿಸಿದ್ರ, ಇನ್ನೂ 2 ಕೇಸು ಕಳಿಸಿ. ನಾನು ಡೆಫಿನೇಷನ್ ಹೇಳಿದ್ದೆ, ಟಾರ್ಗೆಟೆಡ್ ಅಟ್ಯಾಕ್, ಟಾರ್ಗೆಟೆಡ್ ಆನ್ ಕಮ್ಯುನಿಟಿ, ಟಾರ್ಗೆಟೆಡ್ ಆನ್ ಎ ಇಂಡಿವಿಜುವಲ್. ಟಾರ್ಗೆಟೆಡ್ ಆನ್ ಎ ಕಮ್ಯುನಿಟಿ ಅಂದರೆ ಅದು UAPAಗೆ ಬರುತ್ತೆ. ಒಂದು ಕಮ್ಯುನಿಟಿ, ನಾನು ಹಿಂದೂ ಅನ್ನೋ ಒಂದು ಕಾರಣಕ್ಕೆ ನನ್ನನ್ನು ಅಟ್ಯಾಕ್ ಮಾಡಿದರೆ ಅದು UAPA ಬರುತ್ತೆ. ವೆದರ್ ಐ ಆಮ್ ಎ ಬುದ್ಧಿಸ್ಟ್ ಅದಕ್ಕೋಸ್ಕರ ಅಟ್ಯಾಕ್ ಮಾಡಿದರೆ UAPA ಬರುತ್ತೆ. ನೋಡಿ, ಇದೆಲ್ಲ ನಮ್ಮ ದೇಶದಲ್ಲಿ ಕಾನೂನಿದೆ, ಅದಕ್ಕೆ ಸಿಸ್ಟಮ್ ಇದೆ. ಇಂಡಿವಿಜುವಲಿ ಪ್ರೈವೇಟ್ ಲಿಟಿಗೇಷನ್ನು PIL ಅದೆಲ್ಲ ನಾನೇನು ಹಾಕೋಕ್ಕೆ ಹೋಗಲ್ಲ. ನಮ್ಮ ಕೌನ್ಸಿಲಿಂದನ ನಾವು ಗೌರ್ಮೆಂಟ್ ಹತ್ರ ಹೋಗಿದ್ವಿ, ಗೌರ್ಮೆಂಟ್ಗೆ ನಾವು ಮನವಿ ಕೊಟ್ಟಿದ್ವಿ. ಲೆಟ್ ದ ಗೌರ್ಮೆಂಟ್ ಡೂ. PIL ಐ ಕಾಂಟ್ ಮೂವ್ ಅನ್ನೋದು ಅಲ್ಲ. ಅದು ಈಗ ಎಫೆಕ್ಟೆಡ್ ಪಾರ್ಟಿ ಎಲ್ಲರೂ ಸೇರಿ ಅದು ತೀರ್ಮಾನ ಮಾಡಿದರೆ ಆನ್ ದಟ್ PILಗೆ ನಾನು ಈಗ ಐ ಆಮ್ ನಾಟ್ ಎ ಪರ್ಸ್ನಲ್ ಇಲ್ಲ. ಈಗ ಫಸ್ಟ್ ಆ ಫ್ಯಾಮಿಲಿ ಬಂದು ಅಪ್ರೋಚ್ ಮಾಡಬೇಕು. ಎಫೆಕ್ಟೆಡ್ ಪಾರ್ಟಿ ಫ್ಯಾಮಿಲಿ ಅಪ್ರೋಚ್ ಮಾಡಿದರೆ, ಫ್ಯಾಮಿಲಿನ ನಾವು ಅಪ್ರೋಚ್ ಮಾಡಿದರೆ ಅಮಾಯಕರು ಅವ್ರಿಗೆ ಏನೂ ಗೊತ್ತಿಲ್ಲ. ಹಾಂ ಹಾಂ ಒಂದೇ
ಒಂದೇ ದಿನದಲ್ಲಿ ನೀವು ಅದನ್ನು ಹೇಗೆ ರಿಪೋರ್ಟ್ ಕೊಡ್ತೀರಿ ಒಂದು, ಮತ್ತೆ ಅಶ್ರಫ್ ಕೇಸಲ್ಲಿ ನೀವು ಹೇಳಿದ್ದೀರಿ ಅದನ್ನು ಕಮ್ಯುನಲ್ ಟೈಪ್ ಅಲ್ಲಿ ನೀವು ಅದನ್ನು ಹೋಲಿಕೆ ಮಾಡಿದ್ದೀರಿ. ಆದ್ರೆ ಅಶ್ರಫ್ ಕೇಸಲ್ಲಿ ಅದೊಂದು ಮಾಂಬು ಆದದ್ದು, ಅಲ್ಲಿ ನೀವು ಹೇಳಿದ್ದು ಕ್ರಿಕೆಟ್ ಆಡ್ಲಿಕ್ಕೆ ಮುಸ್ಲಿಮರು ಬರ್ಲಿಲ್ಲ ಅಂತ, ಬರಬಾರ್ದಂದು ಬೋರ್ಡ್ ಹಾಕಿದ್ರು ಅಂದು ಮಾಧ್ಯಮದಲ್ಲಿ ಬಂತು. ಒಂದು ನಿಮಿಷ, ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿ ಓಕೆ ನೋಡಿ, ಅದು ಮೀಡಿಯಾ ನೋಡಿ, ಆ ಇದಕ್ಕೆ ನಾನು ಹೋಗ್ಲೇ ಇಲ್ಲ. ನೀವ್ ಹೇಳಿದ್ದು ಅಲ್ಲಿ ನಾವು ಅವರು ಹೇಳುದು ಕ್ರಿಕೆಟ್ ಆಡ್ಲಿಕ್ಕೆ ಬರ್ಲಿಲ್ಲ ಅಂತ. ಲಾ ಏನ್ ಹೇಳುತ್ತೆ, ಒಂದ ಪ್ರತ್ಯಕ್ಷ ಸಾಕ್ಷಿ ಇರ್ತದೆ, ಸಾಂದರ್ಭಿಕ ಸಾಕ್ಷಿ ಇರ್ತದೆ. ಎರಡೂ ಇಲ್ಲದೆ ನೀವು ಸತ್ಯಶೋಧನ ವರದಿಯಲ್ಲಿ ಹೇಗೆ ಹೇಳಿದ್ದೀರಿ? ಇಲ್ಲ, ಅದು ರೆಕಾರ್ಡು CCTV ಫುಟೇಜಲ್ಲಿ ರೆಕಾರ್ಡ್ ಆಗಿದೆ ಅಂತ ಕೂಡ ಮಾಧ್ಯಮದಲ್ಲಿ ಬಂತು. ಅದು ತನಿಖೆ ಮಾಡೋರಿಗೆ ಸತ್ಯಶೋಧನ ವರದಿ ಹೇಳಿದ್ದಕ್ಕೆ ಎಲ್ಲಿದೆ? ನೋಡಿ, ಮುಸ್ಲಿಂ ಬರಬಾರ್ದಂತ ಎಲ್ಲಿದೆ? ಈಗ ನೀವು ಸತ್ಯಶೋಧನ ವರದಿ ಅಂತ ಹೇಳ್ತೀರಾ, ಅದೇ ಆಯ್ತು. ಅದೇ ಸರ್, ಈಗ ಇಟ್ ಈಸ್ ಇನ್ ಪಬ್ಲಿಕ್ ಡೊಮೈನ್, ಅಲ್ಲಿ ಬೋರ್ಡ್ ಹಾಕಿದ್ರು, ಮಾಧ್ಯಮದಲ್ಲಿ ನೋಡಿದ್ದೀನಿ ನಾನು. ಅಲ್ಲ ಮಾಧ್ಯಮ ಇಡಿ, ನೀವು ಸತ್ಯಶೋಧನ ವರದಿ ಮಾಡುದು ಈಗ ಮಾಧ್ಯಮದ ವರದಿ ಅಲ್ಲ. ನೀವು ಅಲ್ಲಿ ಹೋಗಿದ್ದು ವಿಸಿಟ್ ಮಾಡಿದ್ರಾ, ನೀವು ನೋಡಿದ್ರಾ? ನಾನು ಹೇಳಿದ್ದು, ನಾನು ಹೇಳಿದ್ದು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಾನು ವಿಸಿಟ್ ಮಾಡಿದ್ದು ಇವ್ರ ಮನೆಗೆ ಮಾತ್ರ ಹೋಗಿದ್ದೆ, ರೆಹಮಾನ್ ಅವರ ಮನೆಗೆ ಹೋಗಿದ್ದೆ. ಎಸ್ ಸರ್. ಇನ್ನೊಂದು, ಅಲ್ಲಿ ಏನೋ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ದಕ್ಕೆ ಅಲ್ಲಿ ಮಾಡಲಾಗಿದೆ, ಇನ್ನೊಂದು ವಿವಾದ ಇದೆ ಅದರಲ್ಲಿ. ನೀವು ಅದರ ಬಗ್ಗೆ ಉಲ್ಲೇಖ ಮಾಡಿಲ್ಲ, ಅವ್ನಿಗೆ ಹೇಳಿದ್ದ ಎಲ್ಲಿದೆ? ವೇರ್ ಇಸ್ ದ ಮೆಟೀರಿಯಲ್ ಫಾರ್ ದಟ್? ನಾನು ಮಾಧ್ಯಮದಲ್ಲಿ ನೋಡಿದೆ. ಈಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ಅದು ದೇಶದ್ರೋಹ, ಅದು ಅರೆಸ್ಟ್ ಮಾಡಬೇಕು, ಕೊಂದ್ಬಿಡೋದಾ? ಕೊಲ್ಲೋಕೆ ಯಾರು ಅಧಿಕಾರ ಕೊಟ್ಟಿದ್ದು? ಆ ಥರ ಅವನು ಹೇಳ್ದ ಅಂದು ಎಲ್ಲಿದೆ ಮೆಟೀರಿಯಲ್ಲು? ಹೇಳಿ ಯಾರು ಹೇಳಿದ್ರೇನೋ ತಪ್ಪೇ, ಅದು ದೇಶದ್ರೋಹ. ಅದು ಅವ್ರು ಒಪ್ಕೊಂಡಿದ್ದಾರೆ ಅನ್ನೋದು ನೀವು ಹೇಳ್ಬೇಕು. ಒಪ್ಕೊಂಡಿದ್ದು ನಾನು ಎಲ್ಲಿ ನೋಡಿಲ್ಲ. ನೋಡಿ, ಪಾಕಿಸ್ತಾನ್ ಜಿಂದಾಬಾದ್ ಅಂದು ಯಾರು ಹೇಳಿದ್ರೇನೋ ತಪ್ಪೇ, ಅದಕ್ಕೆ ಕಾನೂನಿದೆ, ಪೊಲೀಸ್ ಫೋರ್ಸ್ ಇದೆ. ಅದನ್ನು ನಾವೇ ಕೈಯಲ್ಲಿ ತಗೊಂಡು ಅದಕ್ಕೆ ನಾವು ಕೊಂದುಬಿಟ್ವಿ ಅಂತ ಅವ್ರು ಹೇಳಿದ್ದಾರೆ. ಅವ್ನು ಹಂಗೆ ಹೇಳ್ದ, ನಾವು ಕೊಂದಿವಿ ಅಂದೆ. ನಾವು ಇನ್ನೋಸೆಂಟ್ ಅಂದೆ ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ, ಅದು ಕೂಡ ರಿಜೆಕ್ಟ್ ಆಗಿದೆ. ಅಲ್ಲಿ ಅವ್ನಿಗೆ ಹೇಳ್ದ, ಅದರಿಂದ ನಾವು ಕೊಂದಿವಂದು ಅರೆಸ್ಟ್ ಆಗಿರೋರೇ ಹೇಳಿಲ್ಲ. ನೀವು ಹೇಳ್ತೀರಾ? ಅದು ಬಿಡಿ, ಅವರೇ ಹೇಳಿಲ್ಲ, ಆರೋಪಿಗಳೇ ಹೇಳಿಲ್ಲ. ನಾವು ಕೇಳ್ತೀವಿ ಪ್ರಶ್ನೆ. ಮಾಧ್ಯಮದಲ್ಲಿ ಆ ವಿಚಾರ ಬಂದಿದೆ ನೋಡಿ. ಅದು ನಾನು ನೋಡಿದೆ ಆವತ್ತು ದಿವಸದಿಂದ. ಓಕೆ, ಆವತ್ತು ದಿವಸದಿಂದ ನೋ ಐ ಆಮ್ ಕೀನ್ಲಿ ಅಬ್ಸರ್ವಿಂಗ್ ಸರ್. ಅದನ್ನು ಆವತ್ತಿಂದ ಎಲ್ಲ ಸೋಷಿಯಲ್ ಮೀಡಿಯಾನು ಕೇಳಿಸ್ಕೊಂಡಿದ್ದೀನಿ, ಎಲ್ಲ ಪೇಪರಲ್ಲಿನೂ ಓದಿದ್ದೀನಿ. ಪೇಪರಲ್ಲಿ ಓದಿರ್ಬೋದು. ನೀವೀಗ ನೀವ್ ಹೇಳಿದ್ದು ನಾನು ಸತ್ಯಶೋಧನ ವರದಿ ಅಂತ ಹೇಳಿದ್ದು, ನಾನು ಅದನ್ನೇ ನೇರ ಕ್ವೆಶ್ಚನ್ ಮಾಡ್ತೀನಿ. ಹೌದೌದು, ಮೀಡಿಯಾದನ್ನೇ ಇಟ್ಕೊಂಡು ವರದಿ ಮಾಡಿದ್ದ. ಈಗ ಒಂದ್ ನಿಮಿಷ, ಉಡುಪು ಘಟನೆ ಅದು ಕಮ್ಯುನಲ್ ಅಲ್ಲ ಅಂತ ಒಂದು ವಾದ ಇದೆ. ಯಾವುದು? ಉಡುಪು ಕಮ್ಯುನಲ್ ಇಲ್ಲ, ವಾದ ಪ್ರತಿವಾದ ಇದೆ. ಅವನು ಈ ಏರಿಯಾ ಸೇರಿದವನಲ್ಲ, ಅವನ ಹೆಸರು ಅಶ್ರಫ್. ಅವನೊಂದು ಮುಸ್ಲಿಮು, ಕ್ರಿಕೆಟ್ ಆಟ ಆಡ್ತಿದ್ರು. ಮರ್ಡರ್ ಆದಮೇಲೆ ಕೂಡ ಆಟ ಆಡ್ತಿದ್ರಂದು ಮಾಧ್ಯಮದಲ್ಲಿ ಬಂದಿದೆ. ಇದೇ ಪ್ರಾಬ್ಲಮ್ ಸರ್, ಇದೇ ಪ್ರಾಬ್ಲಮ್ಮು. ಏನಾಗುತ್ತೆ ಅಂದರೆ ಅವನ ಸಪೋರ್ಟ್ರ್ ಅಲ್ಲಿ ಯಾರು ಇಲ್ಲ, ಅದರಲ್ಲಿ ದೂರು ಕೊಡೋರಿಲ್ಲ. ಒಬ್ಬ ಆಟ ಆಡ್ತಿದ್ದಾರೆ, ಒಬ್ಬ ಮನುಷ್ಯ ಸತ್ತಿದ್ದಾನೆ, ಆಟ ಆಡೋರಿಗೆ ಅಲ್ಲಿ ಇದನ್ನು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಡಬೇಕಂತ ಗೊತ್ತಿಲ್ವಾ? ಯಾಕೆ ಕೊಟ್ಟಿಲ್ಲ ಅವರು? 2 ದಿವಸ FIR ಆಗಿ ರಿಜಿಸ್ಟರ್ ಮಾಡಿಲ್ಲ. ಯಾಕೆ? ಅದಕ್ಕೆ ಕ್ವಶನ್ ಮಾಡೋಣ. ಈಗ ಫ್ಯಾಕ್ಟ್ ಫೈಂಡಿಂಗ್, ಫ್ಯಾಕ್ಟನ್ನು ಫೈಂಡಿಂಗ್, ವಾಟ್ ಇನ್ಫಾರ್ಮೇಶನ್. ರೆಹಮಾನ್ ಇದಕ್ಕೆ ಹೋಗಿದ್ವಿ, ಇದ್ರ ಬಗ್ಗೆ ವಿಚಾರಣೆ ಮಾಡಿದ್ದೀವಿ. ಫ್ಯಾಕ್ಟ್ ಫೈಂಡಿಂಗ್ ಆಗಿಲ್ಲ. ಆಗಿದ್ರೆ ಈ ಕ್ವೆಶ್ಚನ್ಗಳಿಗೆ ನಿಮ್ಮಿಂದ ಕರೆಕ್ಟ್ ಆನ್ಸರ್ ಸಿಕ್ತಿತ್ತು. ಏನು ಆನ್ಸರ್ ಬೇಕಾಗುತ್ತೆ? 2 ದಿವಸ ಮಾಡಿರೋದು. ನಾನು ಇವತ್ತು ಬಂದೆ, 2 ದಿವಸ ಫ್ಯಾಕ್ಟ್ ಫೈಂಡಿಂಗ್ ಆಗಿದೆ. ನಮ್ಮ ಡೊಮೈನ್ಗೆ ಏನಿದೆ ಅದನ್ನೇ ಹೇಳಿದ್ದೀವಿ. ಅದು ಚಾರ್ಜ್ ಶೀಟ್ ಹಾಕಿದ ಮೇಲೆ, ಟೆಸ್ಟ್ ಮಾಡಿದ ಮೇಲೆ, ಇದೇನು ಮೀಡಿಯಾ ಟ್ರಯಲ್ ಅಲ್ಲ, ಫ್ಯಾಕ್ಟ್ ಫೈಂಡಿಂಗ್ ಟ್ರಯಲ್ ಅಲ್ಲ. ಮೀಡಿಯಾ ಟ್ರಯಲ್ ಅಲ್ಲ, ಫ್ಯಾಕ್ಟ್ ಫೈಂಡಿಂಗ್ ಟ್ರಯಲ್ ಅಲ್ಲ. ಹೌದು ಸರ್, ಇದೇನೇ ಮಾಧ್ಯಮದಲ್ಲಿ ಬಂದಿದೆ. ಅಲ್ಲಿರೋರನ್ನ ವಿಚಾರಣೆ ಮಾಡಿದ್ವಿ, ಇದನ್ನೇ ಹೇಳಿದ್ರು, ಅದನ್ನು ನಾವು ಹೇಳಿದ್ವಿ. 2 ಸೇರಿ
ಎರಡು ಎಸ್ ಬೋತ್ ವಾಟ್ ವಿ ಅಸರ್ಟೈನ್ ವಾಟ್ ವಿ ಪರ್ಸೀವ್ಡ್, ಯಾರ ಹತ್ರ ಮಾತಾಡಿದ್ವಿ, ಅದರ ನೊಂದವ್ರ ಫ್ಯಾಮ್ಲಿನಲ್ಲಿ ಮಾತಾಡಿದ್ವಿ, ಎಲ್ಲರ ಹತ್ರ ಮಾತಾಡಿದ ಮೇಲೇ ಈ ವರದಿಯನ್ನು ನಾನು ಹೇಳ್ತೇನೆ. ಈಗ ನೀವು NIA ಕೇಳ್ತಿದ್ದೀರಿ ರಹಿಮಾನ್ ಕೇಸಲ್ಲಿ ಫ್ಯಾಮಿಲಿ ಆಗಲಿ ರಿಲೇಟಿವ್ಸ್ ಆಗಲಿ ಇದುವರೆಗೂ NIA ಹಸ್ತಾಂತರ ಮಾಡಬೇಕಂತ ಬೇಡಿಕೆ ಇಟ್ಟಿಲ್ಲ. ಅದೇ ಸುಭಾಷ್ ಶೆಟ್ಟಿಯ ಕೇಸಲ್ಲಿ ಅವರ ಫ್ಯಾಮಿಲಿ ಅವರೇ ಬೇಡಿಕೆ ಇಟ್ಟಿದ್ದಾರೆ. ಸೊ ಇದರ ಬಗ್ಗೆ ಈಗ ಬೇಡಿಕೆ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅವ್ರಿಗೆ ಗೊತ್ತಿದೆ ಗೊತ್ತಿಲ್ಲ ಅದು ಎಲ್ಲ ವಿಚಾರ. ಈಗ ಫ್ಯಾಕ್ಚುಯಲ್ ಸಿನಾರಿಯೋ ಟಾರ್ಗೆಟೆಡ್ ಅಟ್ಯಾಕ್, ಇಂಡಿವಿಜುವಲ್ ಟಾರ್ಗೆಟ್, ಕಮ್ಯುನಿಟಿ ಟಾರ್ಗೆಟ್ ಆದರೆ UAPA NIA ಬರಬೇಕಂದು ಕಾನೂನು ಹೇಳುತ್ತೆ, ಹಲವಾರು ಜಡ್ಜ್ಮೆಂಟ್ಗಳಿದೆ. ಇಂಡಿವಿಜುವಲ್ ಅಟ್ಯಾಕ್ ಬಂದರೆ ಸುಮಾರು ಕೇಸ್ ಲಾಸ್ ಇದೆ ಹೇಳ್ಬೋದು, ಇಲ್ಲ ಅಂದು ಬಂದಿದೆ. 302ನಲ್ಲಿ ಮರ್ಡರ್ ಆಗಿ UAPA ಹಾಕಿ ಅದು ಸರಿ ಇಲ್ಲ ಅಂದು ಕ್ವಾಶ್ ಮಾಡಿದ್ದಾರೆ. ಆ ಆಧಾರದ ಮೇಲೆ ಹೇಳಿದ್ದೀನಿ. ಇಲ್ಲಿ ನಿಮಗೆ ಡಿಫ್ರೆಂಟ್ ವ್ಯೂ ಇರಬೇಕು. ವಾಟ್ ಐ ಹ್ಯಾವ್ ಸೀನ್ ಪರ್ಸ್ಯೂಡ್ ಅದನ್ನೇ ಹೇಳಿದ್ದೀನಿ. ನಾನೇನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲ, ಆ್ಯಸ್ ಎ ಲಾಯರು ಹಿಂಗೆ ಕಾನೂನಿದೆ ಅಂತ ಹೇಳಿದ್ದೀನಿ ನಾನು. ಸ್ಟಾರ್ಟಿಂಗ್ ಅಲ್ಲಿ ಇನ್ನೊಂದು ಹೇಳಿದ್ರಿ, ಇದರ ಹಿಂದೆ ಇಶ್ಯೂ ಹಿಂದೆ ಇಲ್ಲೀಗಲ್ ಚಟುವಟಿಕೆ ಇರುವಂತ. ಹೌದೌದು, ಅದು ಡೀಟೇಲ್ ಆಗಿ ಹೇಳಿ. ಡೀಟೇಲ್ ಆಗಿ ಹೇಳೋಕ್ಕೆ ಬರೋದಿಲ್ಲ ಸರ್. ಇಲ್ಲಿ ಏನಾಗುತ್ತೆ, ಮೋಸ್ಟ್ ಆಫ್ ದಿ ಅಕ್ಯೂಸ್ಡ್ ಬ್ಯಾಕ್ಗ್ರೌಂಡ್ ನೋಡಿದರೆ ರೂಲ್ 1059 ಕರ್ನಾಟಕ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಅವ್ರ ಮೇಲೆ ಗೂಂಡಾ ಶೀಟು, ರೌಡಿ ಶೀಟರ್ ಮಾಡಿದ್ದಾರೆ. ಬೇರೆ ಬೇರೆ ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದಾರೆ. 1 or 2 ಕ್ರಿಮಿನಲ್ ಕೇಸಸ್ ಇದೆ. ಈಗ ಕರಾವಳಿ ಪ್ರದೇಶದಲ್ಲಿ ಸ್ಪೆಷಲಿ ದಕ್ಷಿಣ ಕನ್ನಡ ಎಲ್ಲಿ ನೋಡಿದ್ರೇನೋ ಸ್ಪಾ ಅಂದು ಬೋರ್ಡ್ ಇದೆ. ಇಲ್ಲಿ ಕೋಲಿ, ಯಾವುದೋ ಜೂಜಾಟ ಮತ್ತು ಸ್ಯಾಂಡ್ ಮಾಫಿಯಾ, ಇದೆಲ್ಲ ಸುಮಾರು ಇದೆ. ಜನರಲ್ ಆಗಿ ಹೇಳ್ತಾ ಇದ್ದಾರೆ, ಯು ಆರ್ ಟಾಕಿಂಗ್ ಇನ್ ವೆರಿ ವೇಗ್ ಟರ್ಮ್ಸ್. ಈಗ ಇದಕ್ಕೆ ಸ್ಪೆಸಿಫಿಕ್ ಆಗಿ ಹೇಳಿ ನೀವು, ಅಂದ್ರೆ ಯು ಆರ್ ಲಿಂಕಿಂಗ್ ಇಲ್ಲಿಗಲ್ ಆಕ್ಟಿವಿಟೀಸ್ ವಿತ್ ದಿಸ್. See, we have okay, sir. We have taken note of it. Taken note of what? We have taken note of whatever I said. We will publish a small handbill booklet. You will come to know that, and I have to talk to the police officers also before divulging that. How can I divulge their names here? Your names cannot be divulged. But you What I have perceived. No, it has information, definite information we have. With whom we have spoken, we have recorded also, with their permission only. We will. ಪೊಲೀಸರಿಗೆ ಹೇಳಿದ್ವಾ ಇದನ್ನ ನೀವು? ಇನ್ನು ಪೊಲೀಸ್ನೇ ಭೇಟಿ ಆಗಿಲ್ಲ, ಭೇಟಿ ಆಗ್ತೀವಿ, ಎಲ್ಲ ವಿಷಯನೂ ಮಾತಾಡ್ತೀವಿ. ಎಸ್ ತನಿಖೆ ಬಗ್ಗೆನೂ ಮಾತಾಡ್ತೀವಿ. ಈಗ ರಹಿಮಾನ್ ಕೊಲೆಯಲ್ಲಿ ಸ್ಪೀಕರ್ ಅವರು ಅಲ್ಲಿ ಅವರ ಮನೆಯಲ್ಲಿ ಅಲ್ಲಿ ಹೇಳಿದ್ದಾರೆ, ಮನೆಯವರ ಯಾವುದು ಅದು ತನಿಖೆ ಕೇಳ್ತಾರೆ ಅದಕ್ಕೆ ನಾವು ಕೊಡ್ತೇವೆ ಅಂತ. ಇದುವರೆಗೆ ಮನೆಯವರು ಹೇಳಿಲ್ಲ. ನೋಡಿ, ಒಂದು ನಾನು ಲಾಯರು, ಆ FIR ಓದಿದೆ, ಅವ್ರ ಹತ್ರ ಹೋಗಿ ಮಾತಾಡಿದೆ. ನನಗೆ ಆ್ಯಸ್ ಎ ಲಾಯರ್ ಇಟ್ ಆಸ್ ಎಲಿಮೆಂಟ್ ಆಫ್ UAPA ಅವ್ರು ಹೇಳಿದ್ದು. ಆ ಹುಡುಗನ ಹತ್ರನೇ ಮಾತಾಡಿದ್ದೆ. ಆ ಹುಡುಗ ಇದೆ, ಅವರು ಬೇಡ್ಕೊಂಡ್ರಂತೆ ಬಿಟ್ಬಿಡಿ, ನಾವೆಲ್ಲ ಒಂದೇ ಊರಿನವರು ಇಲ್ಲ ಅಂದು ಅವ್ರು ಏನೇನು ಹೇಳಿದ್ರು ಅದು ಕೂಡ ನಾವು ಮಾತಾಡಿ ನೋಟ್ ತಗೊಂಡು ಬಂದಿದ್ವಿ. ಸೊ UTK ಆದರೂ ಈಗ ಸ್ಪೀಕರು ಅವ್ರ ಪರ್ಸೆಪ್ಷನ್ ಬೇರೆ, ನಾನು ಒಂದು ಸೀನಿಯರ್ ಲಾಯರು, ನನ್ನ ಪರ್ಸೆಪ್ಷನ್ ಬೇರೆ. ಕಾನೂನು ರೀತಿ ದೆರ್ ಇಸ್ ಎ ಎಲಿಮೆಂಟ್ ಟು ರೆಫರ್ ಅಂದು ಹೇಳಿದ್ದೀನಿ. ದಿಸ್ ಈಸ್ ಅಪ್ ಟು ದಟ್ ಫ್ಯಾಮಿಲಿ. ಈಗ ಒಂದು ಮರ್ಡರ್ ಆಗುತ್ತೆ, ಇಟ್ ಈಸ್ ಅಫೆನ್ಸ್ ಅಗೇನ್ಸ್ಟ್ ದ ಸ್ಟೇಟ್. ಅವ್ರು ಬೇಡ ಬಿಟ್ಬಿಡಿ ಅಂದರೆ ಬಿಟ್ಬಿಡ್ತಾರ? ಕೇಸ್ ವಾಪಸ್ ತಗೊಳ್ಳಿ ಒಂದು ತಗೊಳಕ್ಕಾಗತ್ತಾ? ದಿಸ್ ಆರ್ ಆಲ್ ಫಾರ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ. ಅದು ಸರಿಯಿಲ್ಲ ಅಂದರೆ ನಾವು ಸರಿಯಲ್ಲ ಅಂತ ಹೇಳ್ತೀವಿ. ಈಗ ನೀವು ಸತ್ಯಶೋಧನಾ ಸಮಿತಿ ಒಂದು ರಹಿಮನ್ ಮನೆಗೆ ಮಾತ್ರ ಹೋಗಿದ್ದ ಅಥವಾ ಸುಹಾಸ್ ಶೆಟ್ಟಿ ಮನೆಗೆ ಹೋದ್ರ? ಸುಹಾಸ್ ಶೆಟ್ಟಿ ಮನೆಗೆ ಹೋಗಿಲ್ಲ, ನಾವು ಸತ್ಯಶೋಧನೆ ಬರಲ್ವಾ? ಹೋಗಿಲ್ಲ. ಅಲ್ಲಿ ಯಾರು ನಮ್ಮನ್ನು ಕರೆದಿಲ್ಲ, ನಾವು ಹೋಗಿಲ್ಲ. ಅವ್ರು ಯಾರು ಕರೆದಿಲ್ಲ ಸರ್, ಅಲ್ಲಿ ಹೋಗಿಲ್ಲ ಸರ್, ಹೋಗಿಲ್ಲ. ಇರೋದನ್ನೇ ನಿಜಾನೇ ಹೇಳಬೇಕು. ಓದೆ ಅಂತ ಹೇಳಬೇಕು. ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದೆಲ್ಲ ಕೇಳಕ್ಕೆ ಹೋಗ್ಬೇಡಿ. ಹೋಗಿಲ್ಲ, ಓಕೆ, ಹೋಗಿಲ್ಲ. ಅಶ್ರಫ್ ಫ್ಯಾಮ್ಲಿನೇ ಅವರು ದಕ್ಷಿಣ ಕನ್ನಡದವ್ರಲ್ಲ, ಅವ್ರೇನು ಎರ್ನಾಕುಳಂದವರು. ಅವ್ರು ಯಾರು ನಮ್ಗೆ ಈಗ ಯಾರೋ ಹೇಳಿದ್ರು, ಅವ್ರ ನೆಂಟರು ಯಾರೋ ಬಂದಿದ್ದಾರೆ ಅಂದು. ಅಲ್ಲಿ ಯಾರೂ ಇಲ್ಲ ಸರ್. ಅದು ಅವ್ರು ಮಾತ್ರ ನಾವು ಹೋದ್ವಿ, ಮಾತಾಡಿದ್ವಿ.
ಇಲ್ಲಿ ಬೇರೆಯವ್ರ ಹತ್ರನೂ ಮಾತಾಡಿದ್ದೀವಿ, ಮಾಧ್ಯಮದಲ್ಲಿ ಬಂದಿದೆ. ವಾಟ್ ಎವರ್ ಐ ಸೆಡ್ ಇಟ್ ಈಸ್ ಇನ್ ದ ಡೊಮೈನ್ ಆಫ್ ಮೀಡಿಯಾ. ಹಾಗಾದ್ರೆ ಕದ್ದವರು ಮಾತ್ರ ಹೇಳಿದ್ದು ಸತ್ಯ ಶೋಧನೆಗೆ ಫ್ಯಾಕ್ಟ್ ಆಗುತ್ತೆ. ಫ್ಯಾಕ್ಟು ಫಿಕ್ಷನ್ನು ಟೆಸ್ಟ್ ಮಾಡಬೇಕು. ನಾನೇನು ಟೆಸ್ಟ್ ಮಾಡಿ ಹೇಳ್ತಾ ಇದ್ದೀನ? ಐ ಆಮ್ ಓನ್ಲಿ ಸೆಡ್ ಅಬೌಟ್ ದಿ ಫ್ಯಾಕ್ಟ್ ಫೈಂಡಿಂಗ್ ಅಂದಿದೆ. ಇಟ್ ಮೇ ಬಿ ಫಿಕ್ಷನ್ ಆಲ್ಸೋ. ಯಾವಾಗ ಅದು ನ್ಯಾಯಾಧೀಶರು ಹೇಳಬೇಕು ಆಫ್ಟರ್ ಟೆಸ್ಟು. ಇದು ಯಾವುದು ಟೆಸ್ಟಿಂಗ್ ಅಲ್ಲ. ಹಾಗಾದ್ರೆ ನೀವು ಕಮ್ಯುನಲ್ ಮರ್ಡರ್ ಅಂತಾನೆ ನೀವು ಕೋಟ್ ಮಾಡ್ತಾ ಇದ್ದೀರಿ. ಹೌದು, ಟಾರ್ಗೆಟೆಡ್ ಕಿಲ್ಲಿಂಗ್ ಅಂದರೆ ಅದು ಕಮ್ಯುನಲ್ ಮರ್ಡರ್ ಅದು ಆಗುತ್ತೆ. ಇಂಡಿವಿಜುವಲ್ ಆಗಿರ್ಬೋದಲ್ಲ. ಅದು ನೋಡೋಣ, ತನಿಖೆ ಆಗಲಿ. ಈಗ ನೀವು ಅದನ್ನ ತನಿಖೆ ಅಂತ ನೀವು ಹೇಳಲೇ ಇಲ್ಲ. ನೀವು ಹೇಳ್ತಾ ಇದ್ರೆ ಅದೇ ಇದೇನು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ಥರ ಮಾಡ್ತಾ ಇದ್ದೀರಾ? ನೋಡಿ, ಸಿ ಎಫ್ ಐ ಆರ್ ಕಂಟೆಂಟ್ ಮೇಡಮ್, FIR ಕಂಟೆಂಟನ್ನು ತಗೊಳ್ಳಿ. ಸಿ ಆಲ್ ದ 3 ಕಂಟೆಂಟ್. ನೀವು ಹಾಗೆ ಫಸ್ಟ್ ಹೇಳಿದ್ರೆ ತೊಂದರೆ ಇರಲಿಲ್ಲ. ನಾವು FIR ಓದಿದೆ, ಅದರ ಮೇಲೆ ಪ್ರೆಸ್ ಮಾಡ್ತೇನೆ ಅಂತ. ಸತ್ಯಶೋಧನೆ ಹೇಳಿದ್ಮೇಲೆ ನಾವು ಅದನ್ನೆಲ್ಲ ಕೇಳಿದೆ. ಫ್ಯಾಕ್ಟ್ ಫೈಂಡಿಂಗ್ ಮಾಡೇ ಇಲ್ವಾ? ನಾವು ಸ್ಪಾಟ್ಗೆ ಹೋಗಿಲ್ವಾ? ಹೋಗಿರೋದನ್ನೇ ಹೇಳಿದೆ. ಬಟ್ ಪ್ಲೀಸ್ ಡೋಂಟ್ ರೀಡ್ ಇನ್ ಬಿಟ್ವೀನ್ ದ ಲೈನ್. ಫುಲ್ ಲೈನ್ ಓದಿ ನೀವು. ನೋ ಇನ್ ಬಿಟ್ವೀನ್ ಲೈನ್ ಓದಿ. ಓಕೆ ಸಿ, ನಾನು ಎಷ್ಟು ಹೇಳಿದ್ದೀನಿ ಕೇಳಿದ್ದೀರಾ? ನಾವು ಸುಭಾಷ್ ಶೆಟ್ಟಿ ಮನೆಗೆ ಹೋಗಲಿಲ್ಲ. ಇನ್ನು ಅಶ್ರಫು ಅವ್ರು ಯಾರು ನೆಂಟರು ನಮಗೆ ಸಿಗಲಿಲ್ಲ. ಅನೇಬಲ್ ಟು ಗೋ ಡೀಪ್ ಇನ್ ಟು ದ್ಯಾಟ್. ಒಬ್ಬ ಮನುಷ್ಯ ಬದುಕಿದ್ದಾನೆ, ಈಸ್ ಅನ್ ಇಂಜೂರ್ಡ್ ವಿಟ್ನೆಸ್. ಅವನ ಹತ್ರ ಹೋಗಿ ಮಾತಾಡಿದ್ದೀವಿ. ಪ್ಲಸ್ FIR ಕಂಟೆಂಟು ಮಾಧ್ಯಮದಲ್ಲಿ ಇಲ್ಲಿ ಯಾರ್ಯಾರ ಹತ್ರ ನಾವು ಮಾತಾಡಿದ್ವಿ. ದೀಸ್ ಆರ್ ಆಲ್ ದ ಸೋರ್ಸಸ್ ಆಫ್ ಅವರ್ ಇನ್ಫಾರ್ಮೇಷನ್. ಇದು ಅಲ್ಟಿಮೇಟ್ಲಿ ತೀರ್ಮಾನ ಮಾಡೋರು ಕೋರ್ಟು, ನಾವಲ್ಲ. ಈಗೇನು ಫ್ಯಾಕ್ಟ್ ಫೈಂಡಿಂಗ್ ರಿಪೋರ್ಟ್ ಏನಾದರೂ ತಯಾರಿ ಮಾಡ್ತೀವಿ, ಕೊಡ್ತೀವಿ. ಒಂದು ಮರ್ಡರ್ದ ಬಗ್ಗೆ ಮಾತ್ರನಾ? ಕಮ್ಯುನಲ್ ಅದು ನಾವು ಕೊಟ್ಟ ಮೇಲೆ ಕೇಳಿ ಸರ್. ಅದು ಹೇಗೆ ಕೊಡ್ತೀರಿ ಅಂತ ಒಂದು ಮರ್ಡರ್ ಮಾತ್ರ ಅಲ್ಲ ನೀವು ಹೇಳ್ತಿರೋದು, ಮತ್ತೆ ಎಲ್ಲ ನೀವು ಸಿ, ನಾವು ಏನೇನೋ ಸ್ಟಡಿ ಮಾಡಿದ್ದೀವಿ. ಏನೇನು 2 ದಿವಸದಿಂದ ಫೈಂಡಿಂಗ್ ಆಗಿದೆ. ಅದು ಪೂರ್ತಿ ಒಂದು ಬುಕ್ಲೆಟೇ ತಯಾರಿ ಮಾಡಿ ನಾವು ಕೊಡ್ತೀವಿ. ನಿಮಗೂ ಕೂಡ ಕೊಡ್ತೀವಿ. ಮತ್ತೆ ಬಂದು ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀವಿ. ಅದನ್ನು ಓದ್ಬಿಟ್ಟು ಕ್ವಶನ್ ಕೇಳಿ. ಅದೇ